ನಾಡಿನೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿಯನ್ನ ಜನರು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಮೊಸರುಗುಡಿಕೆ, ಕೃಷ್ಣ ವೇಷ ಸ್ಪರ್ಧೆ, ಫೋಟೋ ಸ್ಪರ್ಧೆಗಳು ಎಲ್ಲೆಡೆ ನಡೀತಾ ಇವೆ. ಹಲವು ಕಡೆಗಳಲ್ಲಿ ತಾಯಿ ಮಕ್ಕಳು ಒಟ್ಟಾಗಿ ಕೃಷ್ಣ, ರಾಧೆ, ಯಶೋಧೆಯರಾಗಿ ಫೋಟೋ ಶೂಟ್ ಮಾಡಿಸಿಕೊಳ್ತಾ ಇದ್ದಾರೆ. ಇದರ ನಡುವೆ ಮಾಡರ್ನ್ ಆಗಿರುವಂತಹ ಬಾಲಕೃಷ್ಣನ ಫೋಟೋ ಶೂಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಫೇಮಸ್ ಫೋಟೋಗ್ರಾಫರ್ ಅಪುಲ್ ಆಳ್ವಾ ಅವರು ಈ ಫೋಟೋ ಸೆರೆ ಹಿಡಿದಿದ್ದು ಕೃಷ್ಣನ ಸಂದೇಶ ನೀಡುವಂತಹ ಪ್ರಯತ್ನ ಮಾಡಿದ್ದಾರೆ. ಮಾಡೆಲ್ ಲುಕ್ನಲ್ಲಿ ಯಶೋಧೆ ಹಾಗೂ ಕೃಷ್ಣ ಈ ಫೋಟೋದಲ್ಲಿದ್ದು ಕೃಷ್ಣನಾಗಿ ಸ್ವತಃ ಅಪುಲ್ ಆಳ್ವಾ ಅವರ ಮಗ ಸಮಕ್ಷ ಆಳ್ವಾ ಕಾಣಿಸಿಕೊಂಡಿದ್ರೆ ಮಾಡರ್ನ್ ಯಶೋಧೆಯಾಗಿ ದಿಶಾ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಕೃಷ್ಣನ ಆದರ್ಶ ಭಗವದ್ಗೀತೆಯ ಸಂದೇಶ ತಿಳಿಸುವ ಸನ್ನಿವೇಶವನ್ನ ಈ ಫೋಟೋ ಶೂಟ್ ಮೂಲಕ ತೋರಿಸುವ ಪ್ರಯತ್ನ ಮಾಡಲಾಗಿದೆ. ಆಧುನಿಕ ಜಂಜಾಟದ ಮಧ್ಯೆ ನಮ್ಮೊಳಗೆ ಭಯ ಭಕ್ತಿ ಮರೆಯಾಗದಿರಲು ಪುಟಾಣಿಗಳ ಮನಸ್ಸಿನಲ್ಲಿ ಭಕ್ತಿಯ ಸಿಂಚನವಾಗಬೇಕಾಗಿದೆ. ಪುಟಾಣಿಗಳಿಗೆ ಭಗವದ್ಗೀತೆ ಪಠಣ, ದೇವಾಲಯ ಭೇಟಿ, ದೇವರ ನಾಮಾವಳಿ ಸ್ಮರಣೆ ಇತ್ಯಾದಿ ಸಂಗತಿಗಳಿಗೆ ಒತ್ತು ನೀಡಬೇಕಾಗಿದೆ. ಆಧುನಿಕತೆಯ ಭರಾಟೆ ನಗರ ಜೀವನದ ಗೌಜಿಯಲ್ಲಿ ನಾವು ಕೃಷ್ಣನ ಭಕ್ತ ಎಂಬುದನ್ನು ಯಾವತ್ತೂ ಮರೆಯಬಾರದು ಎಂಬ ಉದ್ದೇಶದಿಂದ ಈ ಫೋಟೋ ಶೂಟ್ ಮಾಡಿರುವುದಾಗಿ ಅಪುಲ್ ಆಳ್ವಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.